ಚಿನ್ನಾಭರಣ ದೋಚುವ ಹುನ್ನಾರದಲ್ಲಿ ವೃದ್ಧ ಮಹಿಳೆಗೆ ವಿಷ ಉಣಿಸಿ ಬಳಿಕ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಪ್ರಕರಣದಲ್ಲಿ ಓರ್ವ ಮಹಿಳೆ ಸೇರಿದಂತೆ 3 ಅಪರಾಧಿಗಳಿಗೆ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಬಂಟ್ವಾಳ ತಾಲೂಕಿನ ಅಮಟಾಡಿ ಹೀರಾ ನಿವಾಸಿ 30 ವರ್ಷದ ವೆಲ್ಮಾ ಪ್ರಶ್ಚಿತ್ ಬ್ಯಾರೆಟೋ, ನರಿಕೊಂಬು ಪದಕಟ್ಟೆ ಹೊಯ್ಗೆಬೈಲು ನಿವಾಸಿ 34 ವರ್ಷದ ಚರಣ್ ಕುಮಾರ್ ಮತ್ತು ನರಿಕೊಂಬು ಅಂತರ ಹೌಸ್ ನಿವಾಸಿ 33 ವರ್ಷದ ಸತೀಶ್ ಎಆರ್ ಶಿಕ್ಷೆಗೊಳಗಾದ ಆರೋಪಿಗಳು. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮದ ಪಾಂಡೀಲು ಎಂಬಲ್ಲಿನ ನಿವಾಸಿ 80 ವರ್ಷ ಪ್ರಾಯದ ಬೆನೆಡಿಕ್ಟಾ ಕಾರ್ಲೋ ಎಂಬವರನ್ನ 2021ರ ಜನವರಿ 25ರಂದು ಕೊಲೆ ಮಾಡಿ ಅವರ ಚಿನ್ನಾಭರಣಗಳನ್ನು ದೋಚಿದ ಆರೋಪ ಸಾಬೀತಾದ ಹಿನ್ನೆಲೆ ಈ ಮೂವರಿಗೆ ಶಿಕ್ಷೆ ವಿಧಿಸಲಾಗಿದೆ. ಅಪರಾಧಿಗಳಿಗೆ ಕೊಲೆ ಕೃತ್ಯಕ್ಕೆ ಜೀವಾವಧಿ ಶಿಕ್ಷೆ, ದರೋಡೆಗೆ 6 ತಿಂಗಳ ಸಾದಾ ಶಿಕ್ಷೆ ಮತ್ತು ತಲಾ 5,000 ರೂಪಾಯಿ ದಂಡ ಹಾಗೂ ಸಾಕ್ಷ್ಯ ನಾಶಕ್ಕಾಗಿ 1 ವರ್ಷದ ಸಾದಾ ಶಿಕ್ಷೆ ಮತ್ತು ತಲಾ 1,000 ರೂಪಾಯಿ ದಂಡವನ್ನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಜಗದೀಶ್ ವಿಎನ್ ವಿಧಿಸಿ ತೀರ್ಪು ನೀಡಿದ್ದಾರೆ. ಎಲ್ಲ ಶಿಕ್ಷೆಗಳು ಏಕಕಾಲದಲ್ಲಿ ಜಾರಿಯಾಗಲಿವೆ. ಒಟ್ಟು 33,000 ರೂಪಾಯಿ ದಂಡದ ಮೊತ್ತದಲ್ಲಿ 8,000 ರೂಪಾಯಿಗಳನ್ನು ಸರ್ಕಾರಕ್ಕೆ ಜಮಾ ಮಾಡಬೇಕು. ಬೆನೆಡಿಕ್ಟ್ ಅವರ ಪುತ್ರ ರೊನಾಲ್ಡ್ ಕಾರ್ಲೋ ಅವರಿಗೆ 25,000 ರೂಪಾಯಿ ನೀಡಬೇಕು ಅಂತ ನ್ಯಾಯಾಲಯ ನಿರ್ದೇಶನ ನೀಡಿದೆ. ಬೆನೆಡಿಕ್ಟಾ ಕಾರ್ಲೋ ಅವರು ತಮ್ಮ ಅಂಧಪತಿ ಇನಾಸ್ ಕಾರ್ಲೋ ಜೊತೆ ಪಾಂಡಿಲುವಿನಲ್ಲಿ ವಾಸವಾಗಿದ್ರು. ಅವರ ಆರೈಕೆದಾರಳಾಗಿ ವಿಲ್ಮಾ ಸೇವೆ ಸಲ್ಲಿಸ್ತಾ ಇದ್ಲು. ಆಕೆ ಬೆನೆಡಿಕ್ಟಾ ಅವರನ್ನ ಕೊಂದು ಚಿನ್ನಾಭರಣ ಕದಿಯಲು ಸಂಚು ರೂಪಿಸಿದ್ದಳು. ಈ ಸಂಚಿನ ಭಾಗವಾಗಿ ವಿಲ್ಮಾ ತನ್ನ ಪರಿಚಯದ ಸತೀಶ್ನನ್ನ ಸಂಪರ್ಕಿಸಿ ವಿಷ ಒದಗಿಸುವಂತೆ ಕೇಳಿದ್ದಳು. ಸತೀಶ್ ನೀಡಿದ ಕೀಟನಾಶಕವನ್ನ ಆಹಾರದಲ್ಲಿ ಬೆರೆಸಿದ್ದ ವಿಲ್ಮಾ ಅದನ್ನ ಬೆನೆಡಿಕ್ಟ್ ಅವರಿಗೆ ನೀಡಿದ್ದಳು. ಆದರೆ ಆ ಕೊಲೆಯತ್ನ ವಿಫಲ ಆಗಿತ್ತು. ಬಳಿಕ ವಿಲ್ಮಾ ಮತ್ತೆ ಸತೀಶ್ನನ್ನ ಸಂಪರ್ಕಿಸಿ ಸಹಾಯ ಕೋರಿದ್ದಳು. ಕದ್ದ ಆಭರಣಗಳಲ್ಲಿ ಪಾಲು ಕೊಡುವುದಾಗಿ ನಂಬಿಸಿದ್ದ ಸತೀಶ್ ಈ ಸಂಚಿನಲ್ಲಿ ಚರಣ್ ಕುಮಾರ್ನನ್ನ ಸೇರಿಸಿಕೊಂಡಿದ್ದ. 2021ರ ಜನವರಿ 25ರಂದು ರಾತ್ರಿ ಚರಣ್ ದ್ವಿಚಕ್ರ ವಾಹನದಲ್ಲಿ ಬೆನೆಡಿಕ್ಟಾ ಅವರ ಮನೆಗೆ ತೆರಳಿದ್ದ. ಬೆನೆಡಿಕ್ಟಾ ಅವರು ಮಲಗಿದ್ದಾಗ ವೆಲ್ಮಾ ಮತ್ತು ಚರಣ್ ಸೇರಿ ಉಸಿರುಗಟ್ಟಿಸಿ ಅವರ ಕೊಲೆ ಮಾಡಿದ್ರು. ಸುಮಾರು 2.75 ಲಕ್ಷ ರೂಪಾಯಿ ಮೌಲ್ಯದ 61.070 ಗ್ರಾಂ ಚಿನ್ನಾಭರಣಗಳನ್ನು ದೋಚಿದ್ದರು ಅಂತ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ವಾದಿಸಿದ್ದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜ್ಯೋತಿ ಪ್ರಮೋದ ನಾಯಕ್ ಮಾಹಿತಿ ನೀಡಿದ್ದಾರೆ. ಬಂಟ್ವಾಳ ಗ್ರಾಮಾಂತರ ಠಾಣೆಯ ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಚಿಡಿ ನಾಗರಾಜ್ ಪ್ರಕರಣದ ತನಿಖೆ ನಡೆಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ರು. ಈ ಪ್ರಕರಣದಲ್ಲಿ ಒಟ್ಟು 32 ಸಾಕ್ಷಿಗಳನ್ನು ವಿಚಾರಣೆ ನಡೆಸಲಾಗಿತ್ತು.